ಬದುಕಿಗಾಗಿ ಸ್ವಾಭಿಮಾನದಿ ಜೀವನ ನಡೆಸಲು ಆಸರೆಯಾದ ಸಾಲ ಯೋಜನೆ ಪಿಎಂ ಸ್ವನಿಧಿ ಸಾಲ ಯೋಜನೆ ತಡೆ ಹಿಡಿದಿರುವುದು ಯಾತಕ್ಕಾಗಿ ಉತ್ತರ ಹೇಳಿ ಅಧಿಕಾರಿಗಳೇ ಉತ್ತರ ಹೇಳಿ ಆತ್ಮನಿರ್ಭರ ಹೆಸರಿನಲ್ಲಿ ಕೋವಿಡ್ ಕಾಲದಿ ಆರಂಭಿಸಲಾದ ಬೀದಿ ಬದಿಯ ವ್ಯಾಪಾರಿಗಳಿಗೆ 10 ರಿಂದ 50 ಸಾವಿರ ಸಹಕಾರಿಯಾದ ಕಿರುಸಾಲ ಯೋಜನೆ ಮುಂದುವರಿಸಲು ಕ್ರಮ ಕೈಗೊಳ್ಳಿ. ಸಮಯದ ಒಳಗೆ ಪಾವತಿ ಮಾಡುವ ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡಿದ ಕಿರುಸಾಲ ಯೋಜನೆ ನಿಲ್ಲಿಸಿ ಇರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಮಂಗಳೂರಿನ ಬ್ಯಾಂಕುಗಳಲ್ಲಿ ಬೀದಿ ವ್ಯಾಪಾರಿ ಸಾಲಕ್ಕೆ ಹೋದರೆ ಅನಗತ್ಯವಾದ ದಾಖಲಿಕೆಯಲ್ಲಿ ಒಂದು ಬೇಡಿಕೆಯನ್ನು ಇಟ್ಕೊಂಡು ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಈ ಒಂದು ನಗರ ಪಾಲಿಕೆ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನೋಡಿ, ಬೀದಿ ಬದಿ ವ್ಯಾಪಾರಸ್ಥರಂದ್ರೆ ಯಾರು? ಇವತ್ತು ಅತ್ಯಂತ ಕಷ್ಟಪಟ್ಟು ಅತ್ಯಂತ ಶ್ರಮಜೀವಿಗಳಾಗಿ ಈ ಸಮಾಜದಲ್ಲಿ ಬದುಕ್ತಕ್ಕಂತಹ ಒಂದು ವಿಭಾಗ ಇದ್ರೆ ಅದು ಬೀದಿ ಬದಿ ವ್ಯಾಪಾರಸ್ಥರು. ಇಡೀ ದೇಶದ ಒಳಗಡೆ ಬೀದಿ ಬದಿ ವ್ಯಾಪಾರಸ್ಥರು ಸರಿಸುಮಾರು 3 ರಿಂದ 4 ಕೋಟಿ ಜನ ವ್ಯಾಪಾರಸ್ಥರಿದ್ದಾರೆ. ಒಬ್ಬ ಬೀದಿ ಬದಿ ವ್ಯಾಪಾರ ಅಂತ ಹೇಳುವಾಗ ಅವರ ಹಿಂದೆ 3-4 ಮಂದಿಯ ಬದುಕಿದೆ, ಹೆಂಡತಿ ಮಕ್ಕಳು ಅನ್ನುವ ರೀತಿಯಲ್ಲಿ ಅವರ ಬದುಕಿರ್ತದೆ. ಇಂತಹ ಸಂದರ್ಭದೊಳಗಡೆ ಅವರು ಕಷ್ಟಪಟ್ಟು ದಿನ ಸಾಗಿಸ್ತಾ ಇರ್ತಾರೆ, ವ್ಯಾಪಾರ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದ ಒಳಗಡೆ ನಿಜವಾಗಿ ಸರ್ಕಾರ ಅವರಿಗೆ ಬೆಂಗಾವಲಾಗಿ ನಿಲ್ಲಬೇಕು, ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಅದರ ಬದಲು ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ದಾಳಿ ದಬ್ಬಾಳಿಕೆಗಳನ್ನ ಅನ್ಯಾಯಗಳನ್ನ ಮಾಡ್ತಕ್ಕಂಥದ್ದು ನಾವು ಇವತ್ತು ಕಾಣ್ತಾ ಇದ್ದೇವೆ. ಇಂತಹ ಒಂದು ಬಹಳ ದೊಡ್ಡ ಹೋರಾಟ, ನಾವುಗಳು ಕೂಡ ಸ್ವಾಭಿಮಾನಿಯಾಗಿ ಬದುಕಬೇಕು, ನಮ್ಮ ಬದುಕನ್ನು ರೂಪಿಸಬೇಕಂತೇಳಿ ಅನೇಕ ಹೋರಾಟಗಳು ನಡೆದಿರುವ ಫಲವಾಗಿ ಕೇಂದ್ರ ಸರ್ಕಾರ ಪಿಎಂ ಸ್ವನಿಧಿ ಯೋಜನೆಯನ್ನ ಇವತ್ತು ಜಾರಿ ಮಾಡಿರ್ತಕ್ಕಂಥದ್ದು. ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಅವರಿಗೆ ಕನಿಷ್ಠ ಅಂದ್ರೆ 10,000ದಿಂದ 20,000, 50,000, 1 ಲಕ್ಷದವರೆಗೆ ಅವರಿಗೆ ಒಂದು ಕಿರು ಸಾಲ ಯೋಜನೆಯನ್ನ ಸರ್ಕಾರ ನಡೆಸಿಕೊಂಡು ಬರ್ತಾ ಇತ್ತು. ಇವತ್ತು ಸರ್ಕಾರ ಯೋಜನೆಗಳು ಏನಂದ್ರೆ ಒಂದು ಕೈಯಲ್ಲಿ ಕೊಡೋದು, ಇನ್ನೊಂದು ಕೈ ಅದಕ್ಕೆ ಕಿತ್ಕೊಳ್ಳೋದು. ಇದನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಮಾತೆತ್ತಿದರೆ ನಮ್ಮ ದೇಶದ ಪ್ರಧಾನಿ ಯಾವ ಯೋಜನೆಗಳನ್ನ ತರಲಿ, ಬೀದಿ ಬದಿ ವ್ಯಾಪಾರಸ್ಥರಂತೇಳಿ ಬಾಯಿ ತುಂಬ ಹೇಳ್ತಾರೆ ಅವರಿಗೆ. ಆದ್ರೆ ಇವತ್ತು ಏನಾಗಿದೆ, ಅದೇ ಬೀದಿ ಬದಿ ವ್ಯಾಪಾರಸ್ಥರನ್ನ ಎಷ್ಟು ಕಡೆಗಳಲ್ಲಿ ಎತ್ತಂಗಡಿಗಳನ್ನ ಮಾಡಿದ್ದಾರೆ, ಅವರನ್ನು ಒದ್ದೋಡಿಸಿದ್ದಾರೆ. ಅದರ ವಿರುದ್ಧನೂ ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಆದ್ರೆ ಸರ್ಕಾರ ಈ ರೀತಿಯಾದಂತ ಯೋಜನೆಗಳು ಹಾಕುತ್ತೆ, ಮತ್ತೆ ಇನ್ನೊಂದು ಕಡೆ ಕಿತ್ಕೊಳ್ತೆ, ಯಾವುದೇ ರೀತಿ ಇಲ್ಲ. ನೋಡಿ, ಅದಕ್ಕೊಂದು ಒಳ್ಳೆಯ ಉದಾಹರಣೆ ನಮ್ಮ ಈ ಯೋಜನೆ, ಕಿರುಸಾಲ ಯೋಜನೆ, ಪಿಎಂ ಸ್ವನಿಧಿ ಯೋಜನೆ. 7 ತಿಂಗಳಿನಿಂದ ಅದನ್ನು ನಿಲ್ಲಿಸಿದ್ದಾರೆ. ಯಾವುದೇ ರೀತಿಯಾದಂತ ಸಾಲ ಸೌಲಭ್ಯ ಇವತ್ತು ಕೊಡ್ತಾ ಇಲ್ಲ. ಇವತ್ತು ವ್ಯಾಪಾರಸ್ಥರು ಏನು ಮಾಡಬೇಕು ಹೇಳಿ, ನಾವಿದೆಲ್ಲ ಸರ್ಕಾರ ಜೊತೆ ಕೇಳ್ತಾ ಇದ್ದೇವೆ. ನಾವು ಈ ದೇಶದ ಬೀದಿ ಬದಿ ವ್ಯಾಪಾರಸ್ಥರು ಸರ್ಕಾರದ ಎದುರು ನಾವು ಅಂಗಲಾಚೋದಿಲ್ಲ, ಭಿಕ್ಷೆ ಬೇಡೋದಲ್ಲ. ನಾವು ಏನು ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ. ಯಾಕೆ ಹಕ್ಕು ನೋಡಿ, ನಾವು 3 ರಿಂದ 4 ಕೋಟಿ ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಈಗಾಗಲೇ ಕೋಟ್ಯಾಂತರ ಸಂಖ್ಯೆಯಲ್ಲಿ ನಮ್ಮ ಯುವ ಜನರು ಉದ್ಯೋಗವಿಲ್ಲದೆ
ನಿರುದ್ಯೋಗಿಗಳಾಗಿದ್ದಾರೆ. ನಾವುಗಳು ಕೂಡ ಕೆಲಸ ಮಾಡುವುದಿಲ್ಲ ಅಂತ ಹೇಳುವಾಗ ಸರ್ಕಾರದ ಮೇಲೆ ಹೊರೆ ಬೀಳುತ್ತೆ. ನಿರುದ್ಯೋಗಿಗಳ ಪಟ್ಟಿಗೆ ನಾವು ಸೇರ್ತೀವಿ, ಸರ್ಕಾರಕ್ಕೆ ಮತ್ತಷ್ಟು ಭಾರ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಮ್ಮ ಬದುಕನ್ನ ನಾವೇ ರೂಪಿಸ್ತೀವಿ ಅಂತ ಹೇಳುವಾಗ ಈ ಸರ್ಕಾರ ನಮಗೆ ಬೆಂಬಲ ಮಾಡಬೇಕೋ ಬೇಡ? ಮಾಡ್ಬೇಕಂತ ಹೇಳುವಂತ ನಾವುಗಳು 7 ತಿಂಗಳಿನಿಂದ ನಮ್ಮ ಯೋಜನೆಯನ್ನ ನಿಲ್ಲಿಸಿದ್ದಾರೆ. ಏನ್ ಮಾಡ್ಬೇಕು ಇವಾಗ? ಈ ಸರ್ಕಾರದ ಜುಟ್ಟು ಹಿಡಿದು ಬಗ್ಗಿಸ್ತಕ್ಕಂತ, ನಮ್ಮ ಪರವಾಗಿ ಯೋಚನೆ ಮಾಡತಕ್ಕಂತ ಕೆಲಸವನ್ನ ನಾವುಗಳು ಇವತ್ತು ಮಾಡಬೇಕಾಗಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.